ಫಸ್ಟ್ ದೀಕ್ಷಾ ಜಂಟಿನೇ ದಯವಿಟ್ಟು ಬಂದು ಪಡ್ಕೋಬೇಕು. ಕಾಂಚನ ರಾಜೇಶ್ 2 ಬಹುಮಾನ. ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಸಚಿವರಂತವರು ಇರೋದ್ರಿಂದ ರಘು ದೀಕ್ಷಿತ್ ಅಂತವರ ಕಾರ್ಯಕ್ರಮ. ಇಲ್ಲಿ ಮಾನಿಟರ್ ಕೇಳ್ತಾ ಇಲ್ಲ. ವಿಘ್ನೇಶ್ ಇಬ್ಬರು ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಹಾಗೆ ಚಂದ್ರಕೋಳಿ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಮತ್ತು ವೇದಿಕೆಯ ಸರ್ವರಿಗೂ, ಎಲ್ಲ ಸಮಿತಿಯವರಿಗೂ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾ ರಸಿಕರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮುಂದೆ ನೀವೆಲ್ಲರೂ ಕಾತರದಿಂದ ಕಾಯ್ತಿರುವಂತಹ ರಘು ದೀಕ್ಷಿತ್ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇವೆ. ಧನ್ಯವಾದ. ಸ್ಪರ್ಧಿಗಳನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರು ಹೊರಗಡೆ ಬರುವಾಗ ಬಿಟ್ಟುಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಸ್ಸುಗಳ ವಿಭಾಗದಲ್ಲಿ KA 20 51 84 ಮೊದಲನೇ ಬಹುಮಾನ.
Playfully. Come on, let's do this. Alternative ನಾನು ಇವತ್ತು ಓಹೋ ಯಾರೋ ಕಲ್ತ್ಕೊಂಡ್ಬಿಟ್ರು ಪಾಠ ಬೇಗ 2, 3, go. ಚರಣ 1 ಓಕೆ ಮನಸ್ಸೆಂಬ ಮನಸ್ ಯಾರು ಗೊತ್ತಿಲ್ಲ ಮಡಿಕೇರಿ ಜನರ ಬೇಳೆಕಾಳು ಗೊತ್ತಾಯ್ತು. ಬರೀ ರಿಂಗ್ ಟೋನ್ ಮಾತ್ರ ಕೇಳ್ಕೊಳೋದು ಎಷ್ಟು ಬರುತ್ತೋ ಅಷ್ಟೇ ಕಲ್ತ್ಕೊಂಡಿದ್ದಾರೆ. ಫುಲ್ ಸಾಂಗ್ ಕೇಳಿ ನೀವೆಲ್ಲ ಚೆನ್ನಾಗಿ ಕುಡಿಯೋಣ. ಹೀಗೆ ತಾಳ ಹಾಕಿದ್ರೆ ಸುಂದರ ಪದಗಳು ಅವರ ಕರ್ನಾಟಕ ಕ್ಲಾಸ್ಗಳು ಕಾನ್ಸರ್ಟ್ ಹಾಕಿದ್ರೆ ಹೇಳಿ ಕನಕಾವತಿ ಮುಗಿಸ್ಬಿಡ್ತಾರೆ ಚೆನ್ನಾಗಿ. Let's go.
ಮಾಡಿದ್ರು. ಅದಕ್ಕೆ ನಾನು ಚಿಕ್ಕದಾಗಿ ಈ ಥರ ಫುಲ್ ಸಾಂಗ್ ಅಮ್ಮ ಎಲ್ಲಿ ಹೋಗ್ತಿದ್ದೀರ ಅವ್ರಿಗೆಲ್ಲ ಇನ್ನೂ ಮಜಾ ಮಾಡಬೇಕಿರೋ ಮನೆ ಮಕ್ಕಳು ಮಾತು ಕೇಳಿ ನಾನು ಸ್ವಲ್ಪ ನೀವು ಚಿಕ್ಕದಾಗ್ತೀವಿ ಗಲಾಟೆ ಮಾಡೋದು ತುಂಬ ಒಳ್ಳೆಯದು. ಎಲ್ಲರಿಗೂ ಫೋನ್ ಟಾಸ್ ಮಾಡೋದಾಗಲಿ ದಸರಾ ನನ್ನೆಲ್ಲ ಕನಸನ್ನು ನಿನಗಂದು ತಿಳಿದಿದ್ದೆ ಹೊಸದನ್ನು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಉಳಿತು ಎಂದಿದ್ದೆ.
ಹಾಡು ಮೈಸೂರು ಸೇ ಆಯಿ ಹೋ. ಈಗೆಲ್ಲರೂ ಸೀಟಿಂದ ಎದ್ದೇಳಿ, ಎಲ್ಲರೂ ಎದ್ದೇಳಿ, ಎಲ್ಲರೂ. ವಯಸ್ಸಾದವರು ಏನೋ ಮಂಡಿ ನೋವು ಕಾಲು ಇದೆ, ಅವ್ರಿಗೆಲ್ಲ ಮಂಡಿ ನೋವು ಅಂತ ಗೊತ್ತಾಗತ್ತೆ ಅಷ್ಟೇ. ಇದಕ್ಕೆ ಒಂದು ಡಾನ್ಸ್ ಸ್ಟೆಪ್ ಕೊರಿಯೋಗ್ರಫಿ ಮಾಡಿದ್ವಿ ನಾವು. ಇಟ್ ಈಸ್ ದ ಕೂಲೆಸ್ಟ್ ಡಾನ್ಸ್ ಸ್ಟೆಪ್ ಆಫ್ ದ ಸೆಂಚುರಿ. ಯಾರಿಗೂ ಗೊತ್ತಿಲ್ಲ ಜಂಪ್ ಮಾಡೋದು. ಕೈ ಕಟ್ಕೊಂಡಿದ್ದಲ್ಲಮ್ಮ, ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊ. 1 2 3 jump.
ಜೋರಾಗಿ ಈ ಹಾಡು ಬಂದಿದ್ದು ಇಂಟನ ಜಾತಿ ತರ ಹೇಳು ಪ್ರೇಮ ಅನ್ನೋದೇ ಹುನ್ನಾರ ಇದರಿಂದ ಶಾಂತಿ ಸಂಹಾರ Thank you.